ಧ್ವನಿ ಮೀಡಿಯಾ ನೋಡ್ತಾ ಇರುವಂತ ಎಲ್ಲ ವೀಕ್ಷಕರು ಕೂಡ ಸ್ವಾಗತ. ನಾವಿವತ್ತು ಕಾವಿ ಸುಬ್ರಹ್ಮಣ್ಯದ ಬ್ರಹ್ಮಕಲಶೋತ್ಸವದ ಅಂತಿಮ ದಿನದಲ್ಲಿ ನಾವಿದ್ದೇವೆ. ಬಹಳಷ್ಟು ಇಡೀ ವರ್ಕಾಡಿ ಗ್ರಾಮವೇ ಸಂಭ್ರಮದಿಂದ ಸಡಗರದಿಂದ ನೋಡ್ತಿರುವಂತ ಬ್ರಹ್ಮಕಲಶೋತ್ಸವದ ಅಂತಿಮ ದಿನ ಇವತ್ತು. ನಮ್ಮ ಜೊತೆ ತುಳು ಚಾವಡಿಯ ಬೆಂಗಳೂರಿನ ಗೌರವಾಧ್ಯಕ್ಷರಾಗಿರುವಂತ ಪುರುಷೋತ್ತಮ ಇವರು ನಮ್ಮ ಜೊತೆ ಇದ್ದಾರೆ. ಸರ್, ಕಾರ್ಯಕ್ರಮ ಹೇಗಾಗ್ತಿದೆ? ನೀವು ಬೆಂಗಳೂರಿನವರು, ಇಲ್ಲಿಗೆ ಎಷ್ಟು ಬ್ಯುಸಿ ಇದ್ರು ನಮ್ಮ ತುಳುನಾಡಿನ ನಡೆಯುವಂತ ಇಂಥ ಒಂದು ಕಾರ್ಯಕ್ರಮಕ್ಕೆ ಖಂಡಿತವಾಗ್ಲೂ ಬರ್ತೀರಾ, ಸಹಕಾರವನ್ನ ಕೊಡ್ತೀರಾ? ಹೇಗಾಗ್ತಿದೆ ನಮ್ಮ ಇವತ್ತಿನ ಈ ಒಂದು ಬ್ರಹ್ಮಕಲಶೋತ್ಸವದ ಈ ಸಂದರ್ಭದಲ್ಲಿ? ತುಳುನಾಡಿಗಿಂತಲೂ ನನ್ನ ಹುಟ್ಟೂರು ವರ್ಕಾಡಿ. ಇಲ್ಲಿ ಒಂದು ಸಂಭ್ರಮ ಆಚರಣೆಗೆ ನಾವೆಲ್ಲ ಸೇರಿದ್ದೇವೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ 1600 ವರ್ಷ ಇತಿಹಾಸವುಳ್ಳಂತಹ ದೇವಸ್ಥಾನ ಇದು. ಪುರಾತನ ಕಾಲದ ದೇವಸ್ಥಾನ. ಇದರಲ್ಲಿ ತುಂಬಾ ಇದರ ಬಗ್ಗೆ ತಿಳಿದವರೆಲ್ಲ ಹೇಳ್ತಾರೆ. ನಮಗೆ ಅಂದ್ರೆ ಓದಿ ಮಾತ್ರ ಗೊತ್ತಿದ್ದ ವಿಷಯ ಬಗ್ಗೆ. ಇಲ್ಲಿ ಏನೊಂದು ಕಾರ್ಯ ನಡೆಯಿದ್ರು ನಮ್ಮ ಊರಿನವರು ಒಟ್ಟಿಗೆ ಸಾಧಾರಣ ಒಂದು 16 ಮಾಗಣೆ ಅವರು ಇಲ್ಲಿ ಇದ್ದಾರೆ. ಮಾಗಣೆ ಅಂತ ಹೇಳಿದ್ರೆ ಅಲ್ಲಿ ಒಳಗಡೆ ಒಂದು 16 ಕಂಬದ ಒಂದು ಬಸ್ ಇದಿದೆ, ಮಂಟಪ ಇದೆ. ಅದು ಅದರ ಸಂಕೇತ ಅಂತ ಹೇಳ್ಬೋದು. ವರ್ಕಾಡಿಯಲ್ಲಿ ಇದೊಂದು ನಾವು ಹುಟ್ಟಿ ಬೆಳೆದ ಊರಲ್ಲಿ ಇಷ್ಟೊಂದು ಅದ್ದೂರಿಯ ಕಾರ್ಯಕ್ರಮ ಆಗೋದು ನಿಜವಾಗ್ಲೂ ಸಂತೋಷ ಆಗಿದೆ. ಊರಿಂದ ಪರವಿಂದ ಎಲ್ಲ ಊರಿನ ಗಣ್ಯರ ಇಲ್ಲಿ ಬಂದು ಪಾಲ್ಗೊಳ್ಳೋದು, ಅದೇ ರೀತಿ ಹಿರಿಯರು ಕಿರಿಯರಿಗೆ ಮಾರ್ಗದರ್ಶನದ ಮೂಲಕ ಇಂತಹ ಒಂದು ವಿಜೃಂಭಣೆಯ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಅದರಲ್ಲಿ ಪ್ರತಿಯೊಬ್ಬರು ಇಲ್ಲಿ 1 ತಲೆಮಾರು 2 ತಲೆಮಾರು ಅಂತಿದೆ, ಅವರೆಲ್ಲ ಸೇರ್ಕೊಂಡು ಮಾಡುವಂತ ಕಾರ್ಯಕ್ರಮಕ್ಕೆ ಇಲ್ಲಿ ಒಂದು ಯುವ ಸೇನೆ ಅಂತ ಇದೆ, ಸುಬ್ರಾಯ ಯುವ ಸೇನೆ. ಆ ಯುವಕರು ಇಲ್ಲಿ ನಿಜವಾಗ್ಲೂ ಮಾಡುವ ಕೆಲಸ ನೋಡಿದ್ರೆ ರಾತ್ರಿ ಹಗಲು ಸಾಧಾರಣ ಒಂದು ವರ್ಷದ ಕಾರ್ಯಕ್ರಮ ಇದು ಹಾಕಿದಂಥದ್ದು. ಇದು 1 ವರ್ಷ ಮುಂದೂಡಿದಿತ್ತು, ಯಾಕಂದ್ರೆ ಕೊರೋನಾ ಸಮಯದಲ್ಲಿ ಆಗ್ಬೇಕಿತ್ತು. ಅದು 1-2 ವರ್ಷ ಮುಂದೂಡಿದ ನಂತರ ಈಗ ಈ ಸಮಯದಲ್ಲಿ ಆಗೋದು ನಿಜವಾಗ್ಲೂ ನಮ್ಗೆಲ್ಲರಿಗೆ ಸಂತಸ ಹೊಂದಿದೆ. ನಾವು ಪರ ಊರಲ್ಲಿದ್ರು ಬೇರೆ ಬೇರೆ ಊರಿನವರು ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಯಾಕಂದ್ರೆ ನಮ್ಮ ಊರಿನ ಹೆಮ್ಮೆ ಅಂತ ಹೇಳ್ಕೊಂಡು ಇಲ್ಲಿ ಒಂದು ರೋಡ್ ವ್ಯವಸ್ಥೆ ಇರಲಿಲ್ಲ. ಈಗ 2 ವರ್ಷದ ಹಿಂದೆ ಆಗಿದೆ. ಈಗ ಎಲ್ಲ ಸಕಲ ಸವಲತ್ತನ್ನು ಈ ದೇವಸ್ಥಾನ ಪಡೆದಿದೆ. ಅದೆಲ್ಲ ಕಾವಿ ದೇವರ ಒಂದು ಆಶೀರ್ವಾದ ಅಂತ ಹೇಳ್ಬೋದು. ಈ ನಿಟ್ಟಿನಲ್ಲಿ ನಮ್ಗೆ ಸಂಭ್ರಮ ತಂದಿದೆ. ಊರಿಗೆಲ್ಲ ಒಂದು ಸಂತೋಷದ ವಾತಾವರಣ ಆಗಿದೆ. ಇಲ್ಲಿ ಏನಂತ ಹೇಳಿದ್ರೆ ಇಲ್ಲಿ ಕೆಲಸ ಮಾಡುವುದಲ್ಲದೆ ನಮ್ಮ ತನುಮನ ಧನದ ಸಹಾಯ ನೀಡ್ತಾರೆ. ಯಾಕಂದ್ರೆ ಒಂದು ಮನೆಯಲ್ಲಿ ಏನಾದ್ರೂ ಒಂದು ಐಟಮ್ ಇದ್ರೆ ಅದನ್ನು ತಂದು ದೇವಸ್ಥಾನಕ್ಕೆ ಹಾಕುವ ಒಂದು ಪ್ರವೃತ್ತಿ ಇದೆ. ಆ ನಿಟ್ಟಿನಲ್ಲಿ ಅದು ತನ್ನಲ್ಲಿ ಇದ್ರೂ ಇಲ್ಲದಿದ್ರೂ ತಂದು ಕೊಡುವಂತಹ ಒಂದು ಪದ್ಧತಿ ಶ್ರೀ ದೇವರ ಆಶೀರ್ವಾದ ಅಂತ ಹೇಳ್ಬೋದು. ಮೊನ್ನೆ ಹೊರೆಕಾಣಿಕೆ ಆಗಿದೆ. ಅಂತಹ ಕಾರ್ಯಕ್ರಮ ಒಂದು ವರ್ಕಾಡಿಯಲ್ಲಿ ಅಥವಾ ವರ್ಕಾಡಿ ಆಸುಪಾಸಲ್ಲಿ ಸದ್ಯಕ್ಕೆ ನಾನು ನೋಡಿದಂತಿಲ್ಲ. ನಿಜವಾಗ್ಲೂ ಇದೆಲ್ಲ ದೇವರ ಆಶೀರ್ವಾದ ಅಂತ ಹೇಳ್ಬೋದು. ಈ ನಿಟ್ಟಿನಲ್ಲಿ ಇವತ್ತು ಬ್ರಹ್ಮಕಲಶೋತ್ಸವ ಕೊನೆಯ ದಿನ. ತುಂಬಾ ಅದ್ದೂರಿಯಾಗಿ ಕಾರ್ಯಕ್ರಮ ನಡೀತಾ ಇದೆ. ಇಲ್ಲಿ ಬೇರೆ ಬೇರೆ ಊರಿನ ಇರುವಂತಹ ಗಣ್ಯರನ್ನು ಇಲ್ಲಿ ಕರೆದು ಪ್ರವಚನ, ಅವರ ಭಾಷಣ ಕೇಳಲಿಕ್ಕೂ ನಮ್ಗೆ ಸಂತಸ. ಅವರ ಅನುಭವವನ್ನು ಇಲ್ಲಿ ಹಂಚಿಕೊಂಡಿದ್ದಾರೆ. ಈ ಒಟ್ಟಾರೆ ವರ್ಕಾಡಿಯಲ್ಲಿ ಎಲ್ಲರ ಪಾದ ಸ್ಪರ್ಶ ಸ್ವಾಮೀಜಿಗಳು ಅಥವಾ ಬೇರೆ ಬೇರೆ ಮಠದ ಸ್ವಾಮೀಜಿಗಳು ಇಲ್ಲಿ ಬಂದು ಪ್ರವಚನ ನೀಡಿದ್ದಾರೆ. ಒಂದು ಲೆಕ್ಕದಲ್ಲಿ ಹೇಳಿದ್ರೆ ಈಗ ಒಂದು ಊರು ಪಾವನವಾಗಿದೆ ಅಂತ ಹೇಳ್ಬೋದು. ಇದೆಲ್ಲ ಕಾವಿ ಸುಬ್ರಹ್ಮಣ್ಯ ದೇವರ ಒಂದು ಆಶೀರ್ವಾದ ಫಲ ಅಂತ ಹೇಳ್ಬೋದು. ಬೆಂಗಳೂರಿನಲ್ಲಿ ನೀವು ತುಳು ಚಾವಡಿಯ ಗೌರವಾಧ್ಯಕ್ಷರಾಗಿ, ಒಬ್ಬ ತುಳು ಸಾಹಿತ್ಯ ಅಕಾಡೆಮಿಯ ಸದಸ್ಯರಾಗಿ, ಬೆಂಗಳೂರಿನಲ್ಲಿ ಅಥವಾ ನಮ್ಮ ಇಡೀ ದೇಶದಲ್ಲಿ ತುಳುನಾಡಿನ ಬಗ್ಗೆ, ತುಳು ಭಾಷೆಯ ಬಗ್ಗೆ ನಡೆಸುವಂತ ಕಾರ್ಯದಲ್ಲಿ ಯಾವತ್ತೂ ಕೂಡ ಮುಂಚೂಣಿಯಲ್ಲಿರುವಂತ ಒಂದು ವ್ಯಕ್ತಿ ಕೂಡ ಹೌದು. ತುಳು ಭಾಷೆಗಾಗಿ ಈಗ ಬೆಂಗಳೂರಿನಲ್ಲಿ ಯಾವ್ದಾದ್ರು ಕಾರ್ಯಚಟುವಟಿಕೆ ನಡೀತಾ ಇದೆಯಾ? ಯಾವ ರೀತಿಯಲ್ಲಿ ತುಳು ಭಾಷೆ, ತುಳುನಾಡಿನ ಸಂಸ್ಕೃತಿಯನ್ನ ಬೆಂಗಳೂರಿನಲ್ಲಿ ನಾವು ಹೊರಡಿಸುವಂತ ಕಾರ್ಯಕ್ರಮ ಏನಾದ್ರು ನಡೀತಿದೆಯಾ? ಖಂಡಿತ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ನಾವು ಬೆಂಗಳೂರಿನಲ್ಲಿ ಒಂದು 4-5 ದೊಡ್ಡ ಸಂಘಟನೆ ಇದೆ. ತುಳುವೆರೆ ಎಂಕ್ಲು, ತುಳುಕೂಟ, ತುಳುವೆರೆ ಚಾವಡಿ ಮತ್ತೆ ದಕ್ಷಿಣ ಕನ್ನಡಿಗರ ಸಂಘ ಅಂತ ಹೇಳ್ಕೊಂಡು ನಮ್ಮ ಮುಖ್ಯ ಉದ್ದೇಶನೇ ಇಲ್ಲಿ ತುಳುವರನ್ನು ಒಟ್ಟು ಮಾಡೋದು, ಮತ್ತೆ ನಮ್ಮ ಸಂಸ್ಕೃತಿಯನ್ನು ಬಿಂಬಿಸುವಂತಹ ಕಾರ್ಯಕ್ರಮವನ್ನು ರೂಪಿಸುವುದು. ವಿದ್ವಾಂಸರಿಂದ ಕರೆತಂದು ನಮ್ಮ ಊರಿನ ನಮ್ಮ ದಕ್ಷಿಣ ಕನ್ನಡದ ಏನು ಆಚರಣೆ ಇದೆ ಅದನ್ನೆಲ್ಲ ಜನರಿಗೆ ತಿಳಿಸುವಂತಹ ಕಾರ್ಯಕ್ರಮದಲ್ಲಿ ನಾವು ಅದ್ದೂರಿಯಾಗಿ ಮಾಡಿಕೊಂಡು ನಾವು ನಮ್ಮ ಸರ್ಕಾರದ ಗಮನವನ್ನು ಸೆಳೆಯೋದ್ರಲ್ಲಿ ನಾವು ಸಫಲರಾಗಿದ್ದೆ ಅಂತ ಹೇಳ್ಬೋದು. ಮುಂದೆ ಒಂದು ದಿನ ಇದು 8ನೇ ಪರಿಚಯದಲ್ಲಿ ಸೇರುವುದಕ್ಕೆ ದೂರ ಇಲ್ಲ ಅಂತ ಹೇಳ್ಬೋದು. ನಮ್ಮ ಆತ್ಮೀಯರಾಗಿರುವ ಅಶೋಕ್ ರೈ ಅವರು, ಪುತ್ತೂರಿನ ಶಾಸಕರು, ಈ ಬಗ್ಗೆ ತುಳುವಿನಲ್ಲಿ ವಿಧಾನಸೌಧದಲ್ಲಿ ಮಾತಾಡಿ ಒಂದು ಸ್ವರ ಎಬ್ಬಿಸಿದ್ದಾರೆ. ಅದೆಲ್ಲ ಒಳ್ಳೆಯ ಸೂಚಕ ಅಂತ ಹೇಳ್ಬೋದು. ಇನ್ನು ಮುಂದೆಯೂ ಈ ಬಗ್ಗೆ ನಾವು ಎಲ್ಲ ಸಂಘಟನೆಯವರು ಇದರ ಹಿಂದೆ ಇದ್ದೀವಿ ಅಂತ ಹೇಳ್ಬೋದು. ಮುಂದೊಂದು ದಿನ 8ನೇ ಪರಿಚಯದಲ್ಲಿ ಸೇರುತ್ತೆ ಅಂತ ಹೇಳಿ ದೃಢ ವಿಶ್ವಾಸ ನಮಗಿದೆ. ಅದೇ ರೀತಿ ಹಕ್ಕೊತ್ತಾಯವನ್ನು ಮಾಡ್ತಾ ಇರ್ತೀವಿ. ನಮ್ಮ ಸರ್ಕಾರದ ಗಮನವನ್ನು ತರುವಂತಹ ನಿಟ್ಟಿನಲ್ಲೂ ನಾವು ಪ್ರಯತ್ನ ಮಾಡಿದ್ದೇವೆ, ಮುಂದೆಯೂ ನಾವು ಮಾಡ್ತೀವಿ. ಇದೊಂದು ಆದಷ್ಟು ಬೇಗನೆ 8ನೇ ಪರಿಚಯದ ಸೇರಲಿ, ಮತ್ತೆ ರಾಜ್ಯದ 2ನೇ ಐಚ್ಛಿಕ ಭಾಷೆಯಾಗಲಿ ಇಲ್ಲಿ ಅಂತ ಹೇಳ್ಕೊಂಡು ನಾವು ಕಾವಿ ಸುಬ್ರಹ್ಮಣ್ಯ ದೇವರನ್ನು ಪ್ರಾರ್ಥಿಸ್ತೇನೆ ಈ ಸಂದರ್ಭದಲ್ಲಿ. ನಮ್ಮ ಜೊತೆ ಇಷ್ಟು ಹೊತ್ತು ನಿಮ್ಮ ಅಭಿಪ್ರಾಯವನ್ನು ತಿಳಿಸಿಕೊಟ್ಟಿದ್ದಕ್ಕೆ, ಅದೇ ರೀತಿಯಲ್ಲಿ ತುಳು ಭಾಷೆ ಬಗ್ಗೆ ಏನೊಂದು ಕೆಲಸವನ್ನ ಮಾಡ್ತಾ ಇದ್ರೆ ಅದು ಅತ್ಯಂತ ಶೀಘ್ರಗತಿಯಲ್ಲಿ ಪರಿಪೂರ್ಣತೆಯನ್ನು ಕಾಣಲಿ, ಯಶಸ್ಸನ್ನು ಕಾಣಲಿ ಅನ್ನುವಂಥದ್ದು ನಮ್ಮದು ಕೂಡ ಆಶೆ. ಧನ್ಯವಾದಗಳು.
ನಮ್ಮ ಜೊತೆ ಇನ್ನೋರ್ವ ಸದಸ್ಯರು ಕೂಡ ಇದ್ದಾರೆ, ದೇವಪ್ಪ ಶೆಟ್ಟಿ ಚಾವಡಿ ಬೈಲು, ಇವರು ಕೂಡ ನಮ್ಮ ಜೊತೆ ಇದ್ದಾರೆ. ಇವರು ಇವತ್ತಿನ ಈ ಕಾರ್ಯಕ್ರಮದ ಸಂಘಾಟಕ ಸಮಿತಿಯ ಒಬ್ಬರು ಸದಸ್ಯರು ಕೂಡ ಹೌದು. ಒಟ್ಟು ಕಾರ್ಯಕ್ರಮವನ್ನು ನೋಡುವಾಗ ನಿರಂತರವಾಗಿ ಕಳೆದ ಕೆಲವೊಂದು ದಿನಗಳಿಂದ ಬ್ರಹ್ಮಕಲಶೋತ್ಸವ ನಡೀತಾ ಇದೆ. ಯಾವ ರೀತಿಯಲ್ಲಿ ನಡೀತಾ ಇದೆ ನಿಮ್ಮ ಇದೊಂದು ನಿಜವಾಗಿಯೂ ಶ್ರೀ ಕಾವಿ ಸುಬ್ರಹ್ಮಣ್ಯನು ನಮಗೊಂದು ಕೊಟ್ಟ ಒಂದು ದೊಡ್ಡ ಒಂದು ಕೊಡುಗೆ ಅಂತ ಹೇಳಬಹುದು. ಮತ್ತೆ ಇಲ್ಲಿಯ ಯೌವನಸ್ಥರು ದುಡಿದಕ್ಕೆ ಅವನು ಫಲ ಕೊಟ್ಟಿದ್ದಾನೆ ಈ ಇಷ್ಟು ದಿವಸದಲ್ಲಿಯೂ ಅಂತ ಖಂಡಿತ ನಮಗೆ ಮನವಟ್ಟಾಗ್ತಾ ಉಂಟು. ಅದು ಯಶಸ್ವಿಯಾಗಿದೆ ಅಂತ ಖಂಡಿತ ಕಾಣ್ತದೆ. ಬಂದವರು ಕೂಡ ಅದನ್ನು ಹೇಳಬಹುದು. ಹಾಗೆ ಇದೊಂದು ದೊಡ್ಡ ಒಂದು ಕಾರ್ಯಕ್ರಮ, ಇಷ್ಟು ದೊಡ್ಡದಾದಂಥ ಕಾರ್ಯಕ್ರಮ ಇಷ್ಟು ತನಕ ಇಲ್ಲಿ ಆಗಲಿಲ್ಲ, ಇದೇ ಅದು. ಹಾಗಾಗಿ ಇಷ್ಟು ದಿನಗಳಲ್ಲಿ ಕೂಡ ಇದು ಒಂದು ಒಳ್ಳೆಯ ರೀತಿಯಲ್ಲಿ ನಡೆದಿದೆ ಅಂತ ನಾವು ಇದನ್ನು ಹೇಳ್ತೇವೆ. ಈಗ ಬ್ರಹ್ಮಕಲಶೋತ್ಸವ ನಡೆದಿದೆ, ಇನ್ನು ಮುಂದೆ ಈ ದೇವಸ್ಥಾನದಲ್ಲಿ ನಡೆಯುವಂತ ಕಾರ್ಯಕ್ರಮದ ಬಗ್ಗೆ ಏನಾದರೂ ಚರ್ಚೆ ನಡೆದಿದೆಯಾ ಅಥವಾ? ಹೌದು, ಇನ್ನು ಕೂಡ ಚರ್ಚೆ ಆಗಲಿಕ್ಕಿದ್ದರೆ ಇನ್ನೊಂದು ಧ್ವಜಸ್ತಂಭ ಆಗಲಿಕ್ಕೆ ಉಂಟು, ಅದು ರೆಡಿ ಆಗ್ತಾ ಉಂಟು. ಅದೇನು ದಿನಕಲ ಸಮಯದಲ್ಲಿ ಅದನ್ನು ಮಾಡುವುದು ಅಂತ ತೀರ್ಮಾನ. ಇದರ ಕೆಲಸ ಮುಗಿಲಿಲ್ಲ, ಇನ್ನು ಕೂಡ ಆಗ್ತಾ ಉಂಟು. ಹಾಗಾಗಿ ಯುವಕರು ಪರ ನಮ್ಮ ಊರಿನವರೇ ಪರ ಊರಿನಲ್ಲಿ ಇದ್ರೂ ಕೂಡ ಎಲ್ಲರೂ ಅದಕ್ಕೆ ತನು ಮನ ಧನದಿಂದ ಸಹಾಯವನ್ನು ಮಾಡ್ತಾ ಇದ್ದಾರೆ. ಮತ್ತೆ ಇಲ್ಲಿರುವ ಯೌವನಸ್ಥರು ಅವರು ಎಷ್ಟು ದುಡಿದಿದ್ದಾರೆ ಎಂಬುದನ್ನು ಅದು ಒಳಗಿರುವಂತಹ ಆ ಸುಬ್ರಾಯದವರಿಗೆ ಮಾತ್ರ ಗೊತ್ತು, ನಮ್ಗೆ ಹೇಳಿ ಸಾಧ್ಯ ಇಲ್ಲ. ಅವರು ದುಡಿದ ಫಲ ಮತ್ತೆ ಇಲ್ಲಿರುವಂತ ಬಾಲರಿಂದ ಹಿಡಿದು ಮುದುಕರವರೆಗೆ ಅವರು ಆ ಒಂದು ಇಲ್ಲಿ ಮಾಡಿದಂತಹ ಕೆಲಸ, ಕೆಲವು ದಿನಗಳಿಂದ ಮಾಡಿದಂಥ ಕೆಲಸ ಅದು ಬಹಳ ವಿಶೇಷವಾದ. ಅದರಿಂದಾಗಿ ಇಂತಹ ಒಂದು ಸುಂದರವಾದಂಥ ಒಂದು ಕಾರ್ಯಕ್ರಮ ದೇವರಿಗೆ ನಡೀಲಿಕ್ಕೆ ಸಾಧ್ಯ ಆಯಿತು ಅಂತ ಖಂಡಿತವಾಗಿ ಹೇಳ್ಬೋದು. ಖಂಡಿತವಾಗ್ಲೂ ನೀವು ಹೇಳಿದಾಗೆ ಸ್ವಯಂ ಸೇವಕರ ಒಂದು ಕೆಲಸ ಕಾರ್ಯ ಏನಿದೆ ಬಹಳಷ್ಟು ಮಹತ್ವವಾದದ್ದು. ನಾವು ನೋಡ್ತಾ ಇದ್ದೇವೆ ಕೆಲವೊಂದು ಕಡೆ ಇಲ್ಲಿ ಮಹಿಳೆಯರು ಪುರುಷರು ಎಲ್ಲರೂ ಕೂಡ ಕೆಲಸವನ್ನ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ನಾವು ಕೆಲವೊಂದು ಕಡೆ ನೋಡಿದ್ರೆ ಮಹಿಳೆಯರು ಬಡಿಸುವಂತ ಅಥವಾ ತೊಳೆಯುವಂತ ಇಂಥ ಕಾರ್ಯದಲ್ಲಿ ತೊಡಗಿಸಿಕೊಂಡ್ರೆ, ಇಲ್ಲಿ ಕಾವಿ ಸುಬ್ರಹ್ಮಣ್ಯದ ಈ ಕ್ಷೇತ್ರದಲ್ಲಿ ಮಹಿಳೆಯರು ಕೂಡ ಒಂದು ಹೆಜ್ಜೆ ಮುಂದೆ ಬಂದು ಎಲ್ಲಾ ರೀತಿಯಲ್ಲಿ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಈ ಸಹಕಾರವನ್ನು ಕೊಟ್ಟಂತ ಈ ಸ್ವಯಂ ಸೇವಕರಿಗೆ ಯಾವ ರೀತಿಯಲ್ಲಿ ಧನ್ಯವಾದ. ಇದು ಅದರ ಒಂದು ದೊಡ್ಡ ವಿಶೇಷ, ಅದೇ ಒಂದು ವಿಶೇಷ. ಯಾಕೆ ಅಂತ ಹೇಳಿದ್ರೆ 80 ವರ್ಷ ಪ್ರಾಯದ ದೇವಕಿ ನಾಯ್ಕ್ ಅವರು ಪ್ರತಿ ದಿವಸ ಬಂದು ಬಳಸಿದ್ದಲ್ಲ, ಇಲ್ಲಿರುವಂತ ಮಣ್ಣು ತೆಗೀಗ ಬಟ್ಟಿಗೆ ಕೈ ಕೊಟ್ಟಿದ್ದಾರೆ. ಅದು ಬಹಳ ಸುಬ್ರಹ್ಮಣ್ಯನವರಿಗೆ ಶಕ್ತಿ ಕೊಟ್ಟದ್ದು ಅಂತ ಖಂಡಿತ ಒಪ್ಪಬೇಕು. ಮಕ್ಕಳು ಕೂಡ ಹಾಗೆ ಬಂದವರು ಕೂತುಕೊಳ್ಳಿಲ್ಲ, ಹಂಚುವರಸುವುದು ಏನು ಕೆಲಸ ಉಂಟು ಅವರಿಗೆ ಅದು ಮಾಡಿದ್ದಾರೆ. ಈ ಯೌವನಸ್ಥರ ಕೆಲಸವನ್ನು ಹೇಳುವುದು ಅಂತ ಹೇಳಿದ್ರೆ ಆ ಒಂದು ಕೆರೆ ಅದಕ್ಕೆ ಒಂದು ಸಾಕ್ಷಿ. 40,000 ಕಲ್ಲನ್ನು ಸ್ವಯಂ ಸೇವೆಯಿಂದಲೇ ಕಟ್ಟಿದ್ದಾರೆ ಅವರು. ಬಹಳ ವಿಶೇಷ ಅದು ಕಟ್ಟಿದ್ದು ಅಂತ ಹೇಳಿದ್ರೆ. ಹಾಗಾಗಿ ಮತ್ತೆ ಇಲ್ಲಿರುವಂತ ಬೇರೆ ಬೇರೆ ಸಂಘ ಸಂಸ್ಥೆಗಳು ಒಂದು ಕಾರಣ ಉಂಟು. ಈ ಸಂಘ ಸಂಸ್ಥೆಗಳೆಲ್ಲ ಈಗ ಮಹಿಳೆಯರಿಗೆ ಸ್ಥಾನವನ್ನು ಕೊಡ್ತಾ ಉಂಟು. ಹಾಗಾಗಿ ಮಹಿಳೆಯರು ಈಗ ಇನ್ನವರಿಗೆ ಗೊತ್ತಾಯ್ತು, ನಮ್ಮದೇ ಆದಂತಹ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಬೇಕು, ಅದನ್ನು ನಾವು ಯಶಸ್ವಿಗೊಳಿಸಬೇಕು ಎಂಬುದಾಗಿ ಕಂಡಿತ್ತು. ಹಾಗೆ ಕಂಡದ್ರಿಂದಾಗಿ ಅವರೆಲ್ಲ ಬಂದದ್ದು. ನಿಜವಾಗಿಯೂ ಮಕ್ಕಳಿಗೆ, ಎಲ್ಲ ಮಾತೆಯರಿಗೆ ಮತ್ತು ಎಲ್ಲ ಪುರುಷರಿಗೆ ನಾನು ಅವರು ಮಾಡಿದಂಥ ಕೆಲಸಕ್ಕೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಒಟ್ಟಿನಲ್ಲಿ ಕಾರ್ಯಕ್ರಮದ ಬಗ್ಗೆ ನಮ್ಮ ಜೊತೆ ನಿಮ್ಮ ಅನಿಸಿಕೆಯನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ಧ್ವನಿ ಮೀಡಿಯಾ, ನಿಮ್ಮ ಧ್ವನಿಗೆ ನಮ್ಮ ಧ್ವನಿ.